ಪರವಾನಗಿ ಹೆಸರಿನಲ್ಲಿ ರಾಜಾರೋಷವಾಗಿ ಮರಳು ಸಾಗಾಟ ನಡೆಸ್ತಾ ಇರುವ ಘಟನೆ ಕಡಬ ತಾಲೂಕಿನ ಇಂಚಲಂಪಾಡಿಯಲ್ಲಿ ನಡೀತಾ ಇರುವುದು ಬೆಳಕಿಗೆ ಬಂದಿದೆ. ಬೋಟ್ ಮತ್ತು ತೆಪ್ಪಗಳನ್ನು ಬಳಸಿ ಯಾವುದೇ ಸುರಕ್ಷತೆ ಇಲ್ಲದೆ ನದಿಯ ನಡುವಿನಿಂದ ಟನ್ ಗಟ್ಟಲೆ ಮರಳು ಮೇಲಕ್ಕೆತ್ತಿ ಸಂಗ್ರಹ ಮಾಡ್ತಾ ಇರುವುದು ಮತ್ತು ಸಾಗಿಸ್ತಾ ಇರುವುದು ಕಂಡು ಬಂದಿದೆ. ಈ ಬಗ್ಗೆ ವಿಚಾರಿಸಿದಾಗ ಅನುಮತಿ ಪಡೆದು ಮರಳುಗಾರಿಕೆ ನಡೆಸಲಾಗುತ್ತದೆ ಎಂದು ಅಲ್ಲಿದ್ದವರು ಸಮಜಾಯಿಷಿ ನೀಡಿದ್ದಾರೆ. ಆದರೆ ಅನುಮತಿ ಪತ್ರ ಪಡೆದಿರುವುದು ಒಂದು ಕಡೆ ಹಾಗೂ ಮರಳು ಸಂಗ್ರಹ ಇನ್ನೊಂದು ಕಡೆ ಮಾಡ್ತಾ ಇರುವ ಸಂಗತಿ ಮಾಹಿತಿ ಹಕ್ಕು ಕಾಯ್ದೆಯಡಿ ಪಡೆದಂತಹ ಮಾಹಿತಿಯಿಂದ ಬಹಿರಂಗವಾಗಿದೆ. ಈ ಬಗ್ಗೆ ನೀತಿ ಸಂಘಟನೆ ಮತ್ತು ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಕಡಬ ಪೊಲೀಸರ ಜೊತೆಗೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಲೈಫ್ ಜಾಕೆಟ್ಗಳಂತಹ ಸುರಕ್ಷತಾ ಸಾಧನಗಳು ಇಲ್ಲದೆ ಆಳ ನದಿಯಲ್ಲಿ ಅನ್ಯ ರಾಜ್ಯದ ಕೆಲಸಗಾರರು ಮರಳು ಸಂಗ್ರಹಿಸ್ತಾ ಇರುವುದು, ಸರಿಯಾದ ನಂಬರ್ ಪ್ಲೇಟ್, ಇನ್ಶೂರೆನ್ಸ್ ಮತ್ತು ಫಿಟ್ನೆಸ್ ಇಲ್ಲದಂತಹ ಲಾರಿಗಳಲ್ಲಿ ಮರಳು ಸಾಗಿಸ್ತಾ ಇರುವುದು ಕಂಡು ಬಂದಿದೆ. ಇದು ಹಲವು ಸಂಶಯಗಳಿಗೆ ಕಾರಣವಾಗ್ತಾ ಇದೆ. ನದಿ ತೀರದಲ್ಲಿ ಟನ್ಗಟ್ಟಲೆ ಮರಳು ಸಂಗ್ರಹ ಮಾಡಿರುವುದು ಪತ್ತೆಯಾಗಿದೆ. ಈ ಮರಳುಗಾರಿಕೆಯಿಂದಾಗಿ ಸ್ಥಳೀಯ ಪಂಚಾಯತ್ಗಳಿಗೆ ಲಕ್ಷಗಟ್ಟಲೆ ತೆರಿಗೆ ವಂಚನೆ ಆಗುತ್ತದೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ನೀಡಲು ನೀತಿ ಮತ್ತು ಕೆಆರ್ಎಸ್ ಸಂಘಟನೆ ತಯಾರಿ ನಡೆಸ್ತಾ ಇವೆ. ತಗೊಳ್ಳಿಕ್ಕೆ ಬೇಡಲ್ಲ, ಇವರಿಗೆ ಲಾಭ ದೊಡ್ಡ ಮಾಫಿ ಮಾಡ್ಬೋದಲ್ಲ, ಇದು ನಿಲ್ಬೇಕು. ಪಂಚಾಯತ್ ತಗೊಳ್ಬೋದಲ್ಲ. ಇಲ್ಲಿದ್ದೀನಿ. ಯಾರು ತೆಗಿಬಿಡಿಲ್ಲ.